ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಬರ್ಪುನ ವರ್ಷದೊಲೆ ಕುಡ್ಲ ನಗರಗೂ ಒಂದುದು ಅಧಿಕಾರಿ ಸೇರಿದ ಪೊಲೀಸರಿಗೆ ಪಿರ ನೂದು ಇಲ್ಲಲೇನ ಒದಗಾವುಡು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಂತೆರು ಅತ್ತವರ ಪೊಲೀಸ್ ಲೇನ ಪೊಲೀಸ್ ಕ್ವಾರ್ಟರ್ಸ್ ಉದಿಪನ ಬೊಕ್ಕ ಕಟ್ಟರೆಗಾದ ಶಿಲಾನ್ಯಾಸ ಕಾರ್ಯಕ್ರಮಟ್ಟು ಆರ್ಪ ತಿರಿಯರು ಕುಡ್ಲದ ಅತ್ತವರ ಪೊಲೀಸ್ ಲೇನಡ್ ಬಿದ್ರಾ ಪೊಲೀಸ್ ಸ್ಟೇಷನ್ದ ಪೊಲೀಸರಿಗೆ ಹೊಸ ವಸತಿ ಗೃಹ ಉದಿಪನ ಕುಡ್ಲನಗರ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿ ಬೊಕ್ಕ ಪೊಲೀಸರಿಗೆ ಹೊಸ ವಸತಿ ಗೃಹ ಕಟ್ಟುಣ ಕಾರ್ಯಗೂ ಅಂಗಾರೆ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಶಿಲಾನ್ಯಾಸ ಮಲ್ತೇರು ಈ ಪೊರ್ತ ಗೃಹ ಮಂತ್ರಿ ಪಾತಿರದ ನನದ ವರ್ಷದ ಈ ಕುಡ್ಲನಗರಗೂ ಒಂದುದು ಪೊಲೀಸ್ ಅಧಿಕಾರಿ ಬೊಕ್ಕ ಪೊಲೀಸರಿಗೆ ನೂದು ಇಲ್ಲಲೇನೋ ಒದಗಾವಣೆಂದು ಭರವಸೆ ಗುರಿಯರು ರಾಜ್ಯದ 1,10,10,000 ಪೊಲೀಸ್ ಅಧಿಕಾರಿ ಬೊಕ್ಕ ಪೊಲೀಸರಿರ್ತದೆ ಇಡಮುಟ್ಟ 140 ಜನಕ್ಕೂ ಹೊಸ ವಸತಿ ಗೃಹ ವ್ಯವಸ್ಥೆ ಮಲ್ತದಂಡ ಇಂದಿರ್ದು ಪೊಲೀಸರ ಆತ್ಮ ಧೈರ್ಯ ನಂಬಿಕೆ ವಿಶ್ವಾಸದಿಂದ ಅವನ ಕೆಲಸ ನಡೆತೊಂದುಂಡು 2030 ಕಾನಗ ಮಾತ್ರೆಗಳ ವಸತಿ ಗೃಹ ಒದಗಾವನ ದಿಟ್ಟಿಡು ಕ್ರಮದೆತ್ತೊಂದು ಗೃಹ ಮಂತ್ರಿ ಪಂಡೇರು ಶಾಸಕರು ವೇದವ್ಯಾಸ್ ಕಾಮತ್ ಗುರುಕಾರ್ಯ ವಹಿಸಿದ್ದರು ಬೇತೆ ನಿಗಮ ಮಂಡಳದ ಗುರುಕಾರ್ಯರಾದಪ್ಪನ ಮಮತಾ ಡಿಎಸ್ ಗಟ್ಟಿ ಶಾಲೆಟ್ ಪಿಂಟೋ ಸ್ಟ್ಯಾನಿ ಅಲ್ವಾರಿಸ್ ಎಂಎ ಗಪೂರ್ ಶಾಹಿದ್ ತೆಕ್ಕಿಲ್ ಪಡ್ಡೈ ವಲಯದ ಐಜಿಪಿ ಅಮಿತ್ ಸಿಂಗ್ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕಾರ್ಯಕ್ರಮ ಇದ್ದರು. ಒಂದು ವೇಳೆ ನಾವು ಈ ಯೋಜನೆಯನ್ನು ನಿಲ್ಲಿಸಿದ್ರೆ ಅದು ಸರಿ ಕಾಣಿಸೋದಿಲ್ಲ, ಮುಂದುವರಿಸಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 2030ರವರೆಗೂ ಕೂಡ ಈ ಯೋಜನೆಯನ್ನು ಮುಂದುವರಿಸ್ತೇವೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು 1,10,000 ಜನ ನಮ್ಮ ಪೊಲೀಸ್ನವರು ಇದ್ದಾರೆ ಇಡೀ ರಾಜ್ಯದಲ್ಲಿ. ಅವರಷ್ಟು ಜನರಿಗೆ ಮನೆಗಳನ್ನು ಕಟ್ಟಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಪೊಲೀಸ್ ಇಲಾಖೆ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರಿ. ನನಗೆ ವಿಶ್ವಾಸ ಇದೆ ಪರಮೇಶ್ವರ್ ಸಾಹೇಬರು ಅದನ್ನು ಕೊಡ್ತಾರೆ ಅಂತೇಳಿ. ಅವರಿಗೆ ಮಂಗಳೂರಿನ ಮೇಲೆ ವಿಶೇಷವಾದಂಥ ಪ್ರೀತಿ, ವಿಶ್ವಾಸ, ಗೌರವ ಇದೆ. ಹಾಗಾಗಿ ಅವರು ಈ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಆಗಬೇಕು. ಅದರ ಒಟ್ಟಿಗೆ ಮಂಗಳೂರಿನ ಹಳೆಯ ಭಾಳ ಪುರಾತನ ಬಂದರ್ನ ಪೊಲೀಸ್ ಸ್ಟೇಷನ್ ಇದೆ. ನಾವು ನಮ್ಮ ACP ಕಚೇರಿ ಮತ್ತು ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ನನಗೆ ಕಾಣ್ತದೆ ಅದು ಬಿಫೋರ್ ಇಂಡಿಪೆಂಡೆನ್ಸ್ ಪೊಲೀಸ್ ಸ್ಟೇಷನ್ ಅದು ಕೂಡ ಹೊಸದಾಗಿ ಕೊಡುವಂಥ ದೃಷ್ಟಿಯಲ್ಲಿ ನಾನು ಮನವಿಯನ್ನು ಕೂಡ ಈ ಹಿಂದೆ ಮಾಡಿದ್ದೆ. ಪುನರಪಿ ಅದನ್ನು ಮನವಿಯನ್ನು ಮಾಡ್ತೇನೆ. ಒಟ್ಟಾರೆ ಆ 3 ಸ್ಟೇಷನ್ಗಳು, 3ರಿಂದ 4 ಸ್ಟೇಷನ್ಗಳು, 2 ಬಾಡಿಗೆಯಲ್ಲಿದೆ, 2 ಹಳತಾಗಿದೆ. ಇದನ್ನು ಕೊಡುವಂಥ ದೃಷ್ಟಿಯಲ್ಲಿ ತಾವು ಕೈ ಜೋಡಿಸ್ತೀರಾ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ಇದನ್ನು ಕೂಡ ಆಗಬೇಕು. ಕುಡ್ಲದ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಥಾಪಕರು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ರಾಘವೇಂದ್ರ ರಾವ್ ಅಂಗರೆ ರಾತ್ರಿ ತೀರಿಯರು. ಅರೆಗೂ 81 ವರ್ಷ ಪ್ರಾಯ ಆದಿತ್ತಂಡು. ಅಂಗರೆ ಕುಡ್ಲಡು 81 ವರ್ಷ ಪ್ರಾಯುಡು ಕರೆದು ಪೋಯಿನ ಡಾಕ್ಟರ್ ರಾಘವೇಂದ್ರ ರಾವ್ ಕುಡ್ಲದ ಶ್ರೀನಿವಾಸ ಸಮೂಹ ಬರವು ಸಂಸ್ಥೆಯಲ್ಲಿನ ತಾಪಕಿರು ಬುಕ್ಕ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಆದಿತ್ಯರು. ಸುರತ್ಕಲ್ ಮುಖದ ಶ್ರೀನಿವಾಸ್ ಕಾಲೇಜ್ ಕ್ಯಾಂಪಸ್ ಸಾರ್ವಜನಿಕರಿಗೆ ತುಯರೆಗಾದ ಅರಿನ ಮರಣದೀದು ವ್ಯವಸ್ಥೆ ಮಲ್ತದಿತ್ತರು. ಬುಧವಾರ ಮಧ್ಯಾಹ್ನ ನಡೆದ ಬುಕ್ಕ ಮರಣದ ಕಿರಿಯಲು ನಡೆತಂಡು. ಬುಡಿದಿ ವಿಜಯಲಕ್ಷ್ಮಿ ರಾವ್ ಮಗೆ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಜೊತೆ ಕುಲಾಧಿಪತಿ ಎ ಶ್ರೀನಿವಾಸ ರಾವ್ ಮಗಲ್ ಪದ್ಮಿನಿ ರಾವಿರೇನು ರಾಘವೇಂದ್ರ ರಾವ್ ಆಗುತ್ತಿದ್ದರು. ಹೋಟೆಲ್ ಉದ್ಯಮ ಸುರು ಮಲ್ತದಿತ್ತಿನ 5 ಬುಕ್ಕ ಶೈಕ್ಷಣಿಕ ರಂಗ ವೈದ್ಯಕೀಯ ರಂಗಗೂ ಅಪರೂಪದ ಸೇವೆ ಸಂದಾದರು. ದಿಂಜ ದೈವ ಭಕ್ತಿರಾಯನ ರಾಘವೇಂದ್ರ ರಾವ್ ವರ್ಷಲ ವಳಚಲ್ ಕ್ಯಾಂಪಸ್ ಶ್ರೀನಿವಾಸ ಕಲ್ಯಾಣೋತ್ಸವ ನಡಪ ಹೊಂದಿದ್ದರು. ರಾಘವೇಂದ್ರ ರಾವ್ ಕರೆದು ಪೋಯಿನಿಕ ಬೇತೆ ವಲಯದ ನಾಯಕರು ಬೇಜಾರ್ ತೆರಿಪಾದರು. 1937 ಅಕ್ಟೋಬರ್ 14 ಉಡುಪಿ ಜಿಲ್ಲೆ ಅಡ್ಕ ಗ್ರಾಮದ ಶಾಮರಾವ್ ಬೊಕ್ಕ ಇಂದಿರಮ್ಮ ಮಕ್ಕಳಿಗೂ ಮಗೆಯಾದ ಪುಟ್ಟಿನ ರಾಘವೇಂದ್ರ ರಾವ್ ಅರಿನ ಬದುಕಿಡಿ ಆರೋಗ್ಯ ಭಿನ್ನಾದಿಗೆ ಲೆಕ್ಕ ಪರಿಶೋಧನೆ ಸಮಾಜ ಸೇವೆಗೆ ಸಮರ್ಪಣೆ ಮಲ್ತೊಂದರು. ವಾಣಿಜ್ಯ ಬರವು ಬೊಕ್ಕ ಲೆಕ್ಕ ಪರಿಶೋಧನೆದ ಬರವು ಮುಗಿತಿನ 1955 ಕುಡ್ಲಡು ಸ್ವತಂತ್ರ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಸ್ಥಾಪನೆ ಮಲ್ತದು ಪುದರ್ ಪೋಯಿ ಸಂಸ್ಥೆ ಆದ ಬುಳೆಪಾಯರು. ಅರಿನ ಯಜಮಾನಿಕೇಡು ಶ್ರೀನಿವಾಸ ಸಮೂಹ ಸಂಸ್ಥೆಲಾದ ವೈದ್ಯಕೀಯ, ಇಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ, ನಿರ್ವಹಣಾ ಅಧ್ಯಯನ, ಹೋಟೆಲ್ ಮ್ಯಾನೇಜ್ಮೆಂಟ್,
ಅಲೈಡ್ ಹೆಲ್ತ್ ಸೈನ್ಸ್ ಇಂಚ ಬೇತೆ ಬೇತೆ ಪದವಿ ಸ್ನಾತಕೋತ್ತರ ಬೊಕ್ಕ ಸಂಶೋಧನಾ ಕಾರ್ಯಕ್ರಮ ಕೊರುನುಂಡು. ರಾಘವೇಂದ್ರ ರಾಯರಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಚಿತ್ರ ಭಾರತಿ ಪ್ರಶಸ್ತಿ, SIRC ಡೈಮಂಡ್ ಜುಬಿಲಿ ಪ್ರಶಸ್ತಿ, ಭಾರತ ನಿರ್ಮಾಣ ಪ್ರಶಸ್ತಿ ಸಂದಿದುಂಡು. All faculty members, please come to you. ಬಲೆ 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 ಪುತ್ತೂರು ನಗರದ ನಡುಟುಪ್ಪುನ ಸರ್ಕಾರಿ ಪೊಂಜೋಲಿನ ಪದವಿ ಕಾಲೇಜ್ ಬರವು ಕಲ್ಪನಕ್ಲೆಗ್ ಆಸ್ಪತ್ರೆದ ಕಾಮಗಾರಿಡ್ದವರ ಧೂಳು ಸಹಿಸೊನರೆ ಸಾಧ್ಯ ಇಜ್ಜಿ ಪನ್ಪುನ ಎವರಡು ಅಂಗಾರೆ ಪ್ರತಿಭಟನೆ ನಡಪಾದಿರು. ಪುತ್ತೂರು ನಗರದ ನಡುಟುಪ್ಪುನ ಸರ್ಕಾರಿ ಪೊಂಜೋಲಿನ ಪದವಿ ಕಾಲೇಜ್ ಬರವು ಕಲ್ಪನಕ್ಲೆಗ್ ಆಸ್ಪತ್ರೆದ ಕಾಮಗಾರಿಡ್ದವರ ಧೂಳು ಸಹಿಸೊನರೆ ಸಾಧ್ಯ ಇಜ್ಜಿ ಪನ್ಪುನ ಎವರಡು ಅಂಗಾರೆ ಪ್ರತಿಭಟನೆ ನಡಪಾಯಿರು. ಪೊಣ್ಣುಲಿನ ಕಾಲೇಜಿನ ಹೊಸ ಕಟ್ಟುಣಗು ಜಾಗ ಬದಲ್ಪರೆ ಪಾಕಸರ್ತಿ ಭಿನ್ನೈತೊಂದು ಓಲೆ ಕೊರುಂಡಲ ಒವ್ವೇ ಕ್ರಮ ದೆತ್ತೊಂದಿ ನೀಡಿದವರ ಬರವು ಕಲ್ಪನಕ್ಲು ಕ್ಲಾಸ್ಡ್ ಧೂಳುದ ಮಿತ್ತು ಕುಲ್ಲೊಡಾದು ಬತ್ತದಿತ್ತಂಡು. ಅಂಗಾರೆ ಕ್ಲಾಸ್ಡ್ ಬಾರಿ ಧೂಳು ಇತ್ತಿ ನೀಡಿದವರ ಪೊಣ್ಣುಲು ಮಾರ್ಗೋಡು ಪ್ರತಿಭಟನೆ ಮಲ್ತೇರು. ಈ ಪೊರ್ತುಡು ಬತ್ತಿನ ಶಾಸಕರು ಅಶೋಕ್ ರೈ ಬರವು ಕಲ್ಪನಕ್ಕಲು ಪ್ರತಿಭಟನೆ ಮಲ್ತಿನ ಬಗೆಟ್ ಪ್ರಿನ್ಸಿಪಾಲರ ಓದನ್ ಶುರು ಮಲ್ತೇರು. ವಿಷಯದ ಗಂಭೀರತೆ ತೆರೆಯಂದೆ ದೂರಿನ ಶಾಸಕರಿಗೆ ಎದುರಾದ ಬೆಚ್ಚಾಯಿನ ಪ್ರಿನ್ಸಿಪಾಲರು ಶಾಸಕರ ಅಶೋಕ್ ರೈಯರಿಗೆ ಜೋರು ಮಲ್ತಿನ ಸಂಗತಿ ನಡೆತದಂಡು. ಕಾಮಗಾರಿ ನಡೆತೊಂದು ಪುನಗ ಧೂಳು ಬರ್ಪುಣ ಪಂಪನ ಸಾಮಾನ್ಯ ತಿಳುವಳಿಕೆ ಬೋರ್ಡೊಂದು ಶಾಸಕರಿಗೆ ಜೋರು ಸೊರಟೆ ಉತ್ತರ ಕೊರನ ಪ್ರಿನ್ಸಿಪಾಲರು ವೇದಶ್ರೀ ನಿಚ್ಚ ಪಾಕಸರ್ತಿ ಬತ್ತದು ಭಿನ್ನೈತನ್ನ ಓಲೆ ಕೊರ್ತೆ ಇಡೆಮುಟ್ಟ ಕ್ಲಾಸ್ಲಿನ ಮಹಿಳಾ ಕಾಲೇಜ್ದ ಹೊಸ ಕಟ್ವಣಗು ಜಾಗೆ ಬದಲ್ತದ ಜೆರಂದು ಪಂಡೆರು. ಪ್ರಿನ್ಸಿಪಾಲರ್ನ ಪಾತ್ರಗೂ ಶಾಸಕರಿಗೂ ಕೆಪ್ಪುಗುಪ್ಪಾಯಿನ ಸಂಗತಿಲ ನಡೆತಂಡು. ತೊಂದರೆಗಳಾದರೆ ನನಗೆ ಇನ್ಫಾರ್ಮ್ ಮಾಡಬೇಕು ಫಸ್ಟ್. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ, ನೀವು ನೋಡಿ ಮಾತಾಡಿ. ಅಲ್ಲ ನೀವು ಹೇಳಬೇಕಲ್ಲ, ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನ್ ನೋಡಿ ಹೇಳ್ಬೇಕು ನಿಮ್ಗೆ? ಏನ್ ನೋಡಿ ಹೇಳ್ಬೇಕು? ನೀವು ಹೇಳ್ಬೇಕಾಗ್ಬೇಡ. ಅಲ್ಲ ನೀವು ಹೇಳ್ಬೇಕಾಗ್ಬೇಡ. ಧೂಳು ಬರೋದು ಕಾಮನ್ ಸೆನ್ಸ್. ಕರೆಕ್ಟ್, ಕಾಮನ್ ಸೆನ್ಸ್ ಅಂದ್ರೆ ಜೀವ ಬದುಕಲಿಕ್ಕೆ ಇರೋದು. ನಿಮಗೇನು ಆಟ ಆಡ್ಲಿಕ್ಕೆ ಇಲ್ಲಿ ಮಾಡೋದಲ್ಲ. ನಾನೇನು ಆಟ ಆಡ್ಲಿಲ್ಲ ಇಲ್ಲಿ. ಮತ್ತೆ ನೀವು ಹೇಳ್ಬೇಕಲ್ಲ, ನೀವು ನನಗೆ ಇನ್ಫಾರ್ಮ್ ಮಾಡ್ಬೇಕಾಗ್ಬೇಡ. ಕುಡ್ಲ ತಾಲೂಕದ ಮುಚ್ಚೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ವರ್ಷಾದಿ ಮಲ್ಲ ಉಚ್ಚಯ ಕರಿನ ಗುರುವಾರ ಶುರುವಾದ 5 ದಿನ ನಡೆತಂಡು. ಸೋಮವಾರ ನಡಿಗಲಿಗೂ ತೇರ್ದ ಉಚ್ಚಯ ಅಂಗಾರೆ ಪುಲ್ಯಕಾಂಡೆ ಕೊಡಮಂದಾಯ ದೈವದ ನಿಯಮ ನಡೆತಂಡು. ಕುಡ್ಲ ತಾಲೂಕದ ಮುಚ್ಚೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ನಡತಿನ ವರ್ಷಾದಿ 5 ದಿನದ ಮಲ್ಲ ಉಚ್ಚಯ ಅಂಗಾರೆ ಪುಲ್ಯಕಾಂಡೆ ಅಕ್ಕೇರಿಯಾಂಡ್ 5ನೇ ದಿನ ಸೋಮವಾರ ರಾತ್ರಿ ಮಲ್ಲ ತೇರು ಅಟ್ಟಣೆ ಆದಿತ್ತಂಡು. ರಾತ್ರಿ 8 ಗಂಟೆಗೆ ಮುಚ್ಚೂರು ಬಾಳಿಕೆ ಹಿಡಿದು ಕೊಡಮಂದಾಯ ದೈವದ ಭಂಡಾರ ಬತ್ತಂಡು. 5 ಬೊಕ್ಕ ದೇವರಿನ ಬಲ್ಲಿ ಬಿದಾಡ್ದು ಉಚ್ಚಯ ಉಡುಕು ಸುತ್ತು ಚೆಂಡೆ ಸುತ್ತು ಬೊಳ್ಳಿದ ಪಲ್ಲಂಕಿ ಉಚ್ಚಯ ಚಂದ್ರಮುಂಡಲ ಉಚ್ಚಯ ಓಕುಡಿ ದೇವರಿನ ಎದುರು ಕೊಡಮಂದಾಯನ ಗಗ್ಗರದೆ ಚೀ ನಡೆತಂಡು.
ನಡಿರ್ಲು 2:30 ಗಂಟೆ ರಾತ್ರಿ ಮಲ್ಲ ತೀರದ ಉಚ್ಚಯ್ಯ ಪುಲ್ಯಕಾಂಡೆ ಜಳಕ ತೂಟೆದಾರ ಬಾಕಿ ಮಾರುಕಟ್ಟೆ ಪೂಜೆ ಬೆಡಿಮರ್ದು ಪ್ರದರ್ಶನ ಜಳಕದ ಬಲಿಯಾದ ಅಂಗಾರೆಕಾಂಡೆ ಜಾತ್ರೆದ ಕುಡಿಜಾದ ಅಕೇರಿಗೂ ಕೊಡಮಂದಾಯ ದೈವದ ನೇಮ ನಡೆತಿಂಡು ಮುಚ್ಚೂರು ಗ್ರಾಮದಕ್ಕಲು ಸುತ್ತಮುತ್ತದ ಬೊಕ್ಕ ಪರವೂರದ ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿದಕ್ಕಲು ಬೊಕ್ಕ ಭಜನಾ ಮಂಡಳಿದಕ್ಕಲು ಕೈ ಸೇರಿದ ಜಾತ್ರೆಯನ್ನು ಪೊರ್ಲು ಮಲ್ತ ಕೊರಿಯರು ಮುಚ್ಚೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ಮುಚ್ಚೂರು ರಾಮಚಂದ್ರ ಭಟ್ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಸಂತೋಷ್ ಕುಮಾರ್ ಹೆಗ್ಡೆ ಮರ್ಯಾದೆ ಗುರುಕಾರ್ಯರು ಪ್ರಸಾದ್ ಶೆಟ್ಟಿ ಬಾಳಿಕೆ ಒತ್ತು ಗುರುಕಾರ್ಯರು ವಿದ್ಯಾಧರ ಹೆಗ್ಡೆ ಕಾರಿಂತಿರು ಅಶೋಕ್ ನಾಯಕ್ ಪ್ರಣವ್ ಗುರುಕಾರ್ಯರು ರಘುಪತಿ ಭಟ್ ಈ ಪೊರ್ತುಡಿತ್ತರು. ದಲಿತ ಮುಖ್ಯಮಂತ್ರಿ ಬಗೆಟ್ ಮಂತ್ರಿ ಮಹದೇವಪ್ಪ ಅವರಿನ ಅಭಿಪ್ರಾಯ ತೆರಿಪಾದರು. ಒವೇ ಜವಾಬ್ದಾರಿ ಕೊರ್ನಲ ದೆತ್ತೊಂಡರೆ ಅರೆಗೂ ಸಾಮರ್ಥ್ಯ ಉಂಡೊಂದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಅಂಗಾರೆ ಕುಡ್ಲಾಡ್ ಪಂತೆರು. ದಲಿತ ಸಿಎಂ ಬಗೆಟ್ ಕುಡ್ಲಡ ಅಂಗಾರೆ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಪಾತಿರ್ದರು. ಮಂತ್ರಿ ಮಹದೇವಪ್ಪ ದಲಿತ ಸಿಎಂ ವಿಷಯದ ದಿನ ಬಗೆಟ್ ಸುದ್ದಿಗಾರರು ಡಾಕ್ಟರ್ ಪರಮೇಶ್ವರ್ ಎರಡ ಪ್ರಶ್ನೆ ಪಾಡ್ನಾಗ ಜವಾಬ್ ಕೊರ್ನಾರ್ ಮಹದೇವಪ್ಪ ಅರಿನ ಅಭಿಪ್ರಾಯ ಪಂತಿರು ಆರ್ಲ ಸಮರ್ಥರ ಆದುಲ್ಲೆರು. ಒವೇ ಜವಾಬ್ದಾರಿ ಕೊರ್ನಲ ದೆತ್ತೊನ್ನರೆ ಅರೆಗೂ ಸಾಮರ್ಥ್ಯ ಉಂಡೊಂದು ಪಂಡಿರು. ಈರು ಮುಖ್ಯಮಂತ್ರಿ ಆವುಡೊಂದು ಈರಿನ ಅಭಿಮಾನಿಲು ಪನೊಂದುಲ್ಲೆರತ್ತ ಅಂದಕ್ಕೆ ಎನ್ನಗ ಡಾಕ್ಟರ್ ಪರಮೇಶ್ವರ ಉತ್ತರ ಕೊರ್ದು ತೂಲೆ ಜನ ಸಮುದಾಯಡು ಸಾರ್ವಜನಿಕ ಬದುಕಡು ಕೆಲವೇರು ಅಕ್ಲೆಕ್ಲಿನ ಲೀಡರ್ಸ್ ಅಜಿತೋನ್ವೇರು ಅಕ್ಕಲು ಅಕ್ಲಿನ ಅಭಿಪ್ರಾಯ ತೋಜಾವೇರು ಅವೇನು ತಪ್ಪೊಂದು ಪನ್ನೀರ ಅವಂದು ನಮ್ಮವಳು ಒಂಜಿ ವ್ಯವಸ್ಥೆ ಉಂಡು ಹೈಕಮಾಂಡ್ ಉಂಡು ಪೊರ್ತು ಸಂದರ್ಭ ಬನ್ನಗ ಹೈಕಮಾಂಡ್ ತೀರ್ಮಾನ ದೆತ್ತೋನುಂಡು ಏರು 10 ಜನ ಎನ್ನ ಬಗೆಟ್ ಜೈಕಾರ ಪಾಡಿಂಡ ಆಪುಜಿ ಇತ್ತೆ ಅಂಚಿನ ಸಂದರ್ಭ ಉಂಡಾದುಪ್ಪುಜಿ ಇತ್ತೆ ಐತ ಚರ್ಚೆಲಿ ಇಜ್ಜಿ ಬಜೆಟ್ ತುಂಬುದಿ ಒಂದುಲ್ಲ ಆಡಳಿತದ ಬಗೆಟ್ ಗುಮ್ಮನ ಕೊರಡಾತನಂದು ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಪಂಡಿರು. ಜನಸಮುದಾಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕೆಲವರು ಅವರವರ ಲೀಡರ್ಸ್ ಅಂತ ಆರಿಸ್ಕೊಳ್ತಾರೆ ಜನ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ. ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಆದರೆ ಹೈಕಮಾಂಡ್ನವರು ಅದನ್ನೆಲ್ಲ ನೋಡಿ ತೀರ್ಮಾನಗಳು ತಗೊಳ್ತಾರೆ ಸಂದರ್ಭದಲ್ಲಿ. ಈಗ ಸಂದರ್ಭ ಇದೆ ಅಂತ ನನಗೇನು ಅನಿಸಲ್ಲ. ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನಾವು ಆಡಳಿತದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಆಗ ನೋಡೋಣ ಅಂತ. ನಮ್ಮ ಉಲಯದ ಯುದ್ಧ ಉಂತುಂಡ ಶಿವತತ್ವ ಏರುವಂದ ಅವಧೂತರು ಹರೀಶ್ ಮಧ್ಯಸ್ಥ ಮಟ್ಟು ಪಂತೆರು. ಕಾಪು ಬೀಚ್ ಲೈಟ್ ಹೌಸ್ ಶ್ರೀ ಗುರುವನ ಫೌಂಡೇಶನ್ ದ ಯುವ ಮಹಾಶಿವರಾತ್ರಿ ಭಜನ್ಸ್ ಕಾರ್ಯಕ್ರಮ ಉದ್ದೀಪನ ಮಲ್ತದ 6 ಶಿವರಾತ್ರಿದ ಸಂದೇಶ ಕೊರಿಯರು.
ಶ್ರೀ ಗುರುವನ ಫೌಂಡೇಶನ್ ದಾನಿಲಿಟ್ಟು ಯುವ ಮಹಾಶಿವರಾತ್ರಿ ಭಜನ್ಸ್ ಕಾರ್ಯಕ್ರಮ ಮಹಾಶಿವರಾತ್ರಿ ದಾನಿ ಕಾಪೋ ಬೀಚ್ ಲೈಟ್ ಹೌಸ್ ಅಟ್ಟಣೆ ಮಲ್ತದಿದ್ದರು. ಉದಿಪನಾಲೇಶ್ವರ ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಮಾತ್ರೆನ ಎತ್ಕೊಂಡರು. ಶ್ರೀ ಗುರುವನ ಫೌಂಡೇಶನ್ ಸ್ಥಾಪಕರ ಅವಧೂತರಾಯನ ಹರೀಶ್ ಮಧ್ಯಸ್ಥ ಮಟ್ಟು ಶಾಸಕರ ಗುರುಮೆ ಸುರೇಶ್ ಶೆಟ್ಟಿ ಗುರುಕಾರ್ಮಿಡ್ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಹರೀಶ್ ಮಧ್ಯಸ್ಥ ಮಟ್ಟು ಅವಧೂತರು ಮಹಾಶಿವರಾತ್ರಿದ ಸಂದೇಶ ಕೊಡ್ದು ಶಂಕರ ಪಾರ್ವತಿಯರು ಮದುಮೆಯಾಯಿನ ದಿನ ಶಿವರಾತ್ರಿ ಶಿವತತ್ವ ಏರ್ನ ದಿನ ದಾಲ ಇಜ್ಜಾಂದಿನ ಸ್ಥಿತಿಗೆ ನಮ್ಮ ಏರುನು ಅಪಗ ನಮ್ಮಡೊಪ್ಪನ ಅಹಂಕಾರ ಆಸೆ ಮಾತ ದೂರ ಹಾಪುಂಡು ಲೋಕೊಡು ಯುದ್ಧ ನಡಪುಂಡು ನಮ್ಮ ಉಲಾಯಿಲ ಯುದ್ಧ ನಡಪುಂಡು ಅವು ಉಂತನಗ ಶಿವತತ್ವಗೂ ಏರುವ ಅಂದ್ ಪಂಡಿರು. ಭೂತಾರಾಧನೆದ ತುಳು ಸಂಶೋಧಕಿಯರು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಬೆಂಗಳೂರು ಅರೆನ ಸಂಶೋಧನೆದ ಬಗೆಟ್ ಪಾತಿರ್ದು ಭೂತ ಪನ್ಪುನ ಪದ ತಪ್ಪತ್ತು ಪೂತಂ ಪನ್ಪುನ ಶಬ್ದೊಡ್ದು ಅವು ಬೈದಂಡು ಶಿವಗು ವಿಷ್ಣುಗೂ ಪೂತಂ ಪಂಡದು ಪಂತೆರು. ಭಾಷಾ ವಿಜ್ಞಾನಡು ಭೂತ ಅಂದ್ ಪಂತೆರು. ತುಳುಟು ಭೂತ ಕನ್ನಡೊಡು ದೈವ ಮಲಯಾಳಿಡು ತೆಯ್ಯಂ ಪೂತಂ ಪಂಡ ದಿವ್ಯ ಶಕ್ತಿಯಿಂದ ಅರ್ಪಂಡೆರು. ಯುವ ಮಹಾಶಿವರಾತ್ರಿ ಭಜನ್ಸ್ ನಡಪಾದ ಕುರ್ನ ಮಾತಾ ಕಲಾವಿದರಿಗೂ ಮೈಸೂರದ ಬೈದಿನ ವಯಲಿನ್ ಕಲಾವಿದರಿಗೂ ಮರ್ಯಾದಿ ಸಂದಾಯ್ತ ಮಲ್ತೆರು. ಗುರುಮೆ ಸುರೇಶ್ ಶೆಟ್ಟಿ ಗುರುಕಾರ್ಮಿದ ಪಾತ್ರ ಬಣ್ಣದ ಪಾಕ ಸಂಸ್ಕೃತಿದ ನೆಲ ಭಾರತ ಬುಡುನ ಇಂಚಿನ ಓಲ್ಲ ತುಯರು ತಿಕ್ಕಂದು ಕಾಪು ಕ್ಷೇತ್ರೊಡೆ ಕಮ್ಮಿ ಪಂಡ ನೂದು ಕಡಿಟ ಆರಾಧನೆ ನಡೆತೊಂದುಂಡು ಮಾತ ಕಲಾವಿದರಿಗೆ ಭಗವಂತ ಎಡ್ಡೆ ಮಲ್ಪಡೆಂದು ಪಂಡೆರು. ಅದಾನಿ ಸಂಸ್ಥೆದ ಅತ್ಯನ್ಕೈ ಭಾರತದ ಮುಖ್ಯಸ್ಥರು ಕಿಶೋರ್ ಆಳ್ವ ತುಂಬದ ಶಾಸಕರು ಲಾಲಾಜಿ ಆರ್ ಮೆಂಡನ್ ಕಟಪಾಡಿದ ಸಮಾಜ ಸೇವಕಿಯರು ಪ್ರೇಮ್ ಕುಮಾರ್ ವೀಣಾ ಶೆಟ್ಟಿ ಗೀತಾಂಜಲಿ ಸುವರ್ಣ ಸಭಾಲೇಸಡು ಪಾಲ್ದಿತ್ತುಂಡೆರು. ಯುವ ಮಹಾಶಿವರಾತ್ರಿ ಭಜನ್ಸ್ದ ಒಟ್ಟುಗು ಪೊಯ್ಯಡು ಮಾಮಲ್ಲ ಶಿವಲಿಂಗ ಮಲ್ತದು ಮಹಾಶಿವರಾತ್ರಿದ ಆರಾಧನೆ ನಡೆತುಂಡು. ನಮ್ಮ ಗುರು ಪರಂಪರೆಯಲ್ಲಿ ನೋಡಿದರೆ ಶಂಕರಾಚಾರ್ಯರು, ನಾರಾಯಣ ಗುರುಗಳು, ಭಗವಾನ್ ನಿತ್ಯಾನಂದರು, ಬಸವೇಶ್ವರರು ಎಲ್ಲರೂ ಸಾರಿತು ಶಿವ ಐಕ್ಯದ ಬಗ್ಗೆ. ಶಿವ ಅಂತೇಳಿದರೆ ಅಲ್ಲಿ ಏನೂ ಇಲ್ಲದ ಸ್ಥಿತಿಗೆ ನಾವು ಏರು ಅಂತ, ಏನೂ ಇಲ್ಲದ ಸ್ಥಿತಿಗೆ ಏರಿದಾಗ ನಮ್ಮೊಳಗಿನ ಆ ಅಹಂಕಾರ ಆಸೆ ಇದೆಲ್ಲವೂ ಮಾಯವಾಗಿ ಬಿಡುತ್ತೆ. ನನ್ನ ಗುರುಗಳು ಹೇಳ್ತಾ ಇದ್ರು, ನಾನು ಶಿವನಲ್ಲ, ಆ ನಾನು ಎಂಬ ಅಹಂಕಾರ ಹೋದರೆ ನಾನು ಶಿವನಾದೇನು ಅಂತ. ತುಳುನಾಡಿನಲ್ಲಿ ಭೂತ ಅಂತ ಹೇಳೋದು ಸರಿಯಾ ತಪ್ಪ ಹೇಳೋದು ಮೊದಲ ವಾದ. ಭೂತ ಪದದ ಮೂಲವನ್ನು ನಾವು ಹುಡುಕಬೇಕು. ಅದು ಪೂತಂ ಪವಿತ್ರವಾದ್ದು ಅನ್ನುವ ಅರ್ಥದಿಂದ ವ್ಯುತ್ಪತ್ತಿಯಾಗಿದೆ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವನ್ನೂ ಪೂತಂ ಅಂತ ಹೇಳ್ತೇವೆ, ಶಿವ ಸಹಸ್ರನಾಮದಲ್ಲಿ ಶಿವನನ್ನೂ ಪೂತಂ ಅಂತ ಕರಿತೇವೆ. ಪೂತಂ ಅಂದರೆ ದಿವ್ಯವಾದ ಶಕ್ತಿ ಅಂತ ಅರ್ಥ. ಇದಕ್ಕೆ ಸಾಕ್ಷಿ ಏನಂದರೆ ಕೊಡವರಲ್ಲಿ ಭೂತಕೋಲ ಇದೆ, ಅವರು ಭೂತವನ್ನು ಪೂದ ಅಂತ ಕರೀತಾರೆ. ಅಂದರೆ ಅಲ್ಲಿ ಪೂ ಹಾಗೆ ಉಳಿಯಿತು, ತಾ ದಾಹ ಆಯಿತು. ಭಾಷಾ ವಿಜ್ಞಾನ ದೃಷ್ಟಿಯಲ್ಲಿ ನೋಡಿದರೆ ಇದು ಖಂಡಿತವಾಗಿ ಸರಿಯಾದ ಪ್ರಯೋಗ. ಭೂತ ಅಂತ ಕರೆಯುವುದು ತಪ್ಪಲ್ಲ. ತಮ್ ಯಥಾಯಥ ಉಪಾಸನೆ ತದೇವ ಭವತಿ ಅಂತೇಳಿ, ಅಂದರೆ ನಮ್ಮ ಉಪಾಸನೆ ತಕ್ಕಂತೆ ಭಗವಂತ ಒಲಿತಾನ ಅಂತೇಳಿ ಹೇಳ್ತಾರೆ. ಭಾರತ ಹಲವು ಸಂಸ್ಕೃತಿ ತವರನ್ನೆಲ್ಲ ಬಹುಬದುಕುಗಳ ಕಥನ ಅಂತ ಮಾತನ್ನು ಕೇಳಿದ್ದೀವಿ. ಹಾಗಾಗಿ ಹೇಳ್ತಾರೆ ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಅನ್ನೋ ಮಾತನ್ನು ಕೇಳಿದ್ದೀವಿ. ಹಾಗಾಗಿ ಈ ದೇಶದಲ್ಲಿ ಬಿಟ್ಟರೆ ಇನ್ನು ಎಲ್ಲೂ ಈ ಥರದ್ದು ನಮಗೆ ನೋಡಿ ಸಿಗುವುದಿಲ್ಲ, ಕಾಣಲಿ ಸಿಗುವುದಿಲ್ಲ. ಕಟ್ಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ವರ್ಷದ ಜಾತ್ರೆಡು ಸೋಮವಾರ ಪಗೇಲುಚ್ಚಿಯ ತೇರು ಬಾರಿ ಸಂಭ್ರಮಡು ನಡೆತಂಡು. ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಈ ಪೊರ್ತೊಡಿತ್ತೇರು. ಕಟ್ಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ವರ್ಷದ ಜಾತ್ರೆ ನಡೆತೊಂದಿತ್ತದು ಸೋಮವಾರ ಪಗೇಲು ಉಚ್ಚೆಯ ತೇರು ಅಟ್ಟಣೆ ಆದಿತ್ತಂಡು. ಮರವೂರು ರಾಕೇಶ್ ತಂತ್ರಿಯರ್ನ ಪೌರೋಹಿತ್ಯಡು ಧನರಾಜ್ ಶಾಂತಿಯರು ಇತ್ತದು ಫೆಬ್ರವರಿ 17 ಮುಟ್ಟ ಶ್ರೀ ವಿಶ್ವನಾಥ ದೇವಿಯರು, ಶ್ರೀ ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಹಾಗಣಪತಿ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಕೃಷ್ಣ, ಶ್ರೀ ಅಯ್ಯಪ್ಪ, ನಾಗದೇವಿಯರು ಬೊಕ್ಕ ಕಲ್ಕೊಡ ದೈವದ ಸನ್ನಿಧಿಡು ಕಾರ್ಯಕ್ರಮಗಳು ನಡೆತಂಡು. ಸೋಮವಾರ ಪಗೇಲು ತೇರು ಗಡ್ದಡು ನಡೆತದಿತ್ತದು ಮಧ್ಯಾಹ್ನ ನುಪ್ಪ ಪ್ರಸಾದ ಅಟ್ಟಣೆ ಆದಿತ್ತಂಡು. ಊರು ಪರವೂರ ದಿಂಜ ಜನ ಭಕ್ತರು ಬತ್ತದಿತ್ತರು. ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ, ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ಕ್ಷೇತ್ರಾಡಳಿತ ಸಮಿತಿಯ ಮರ್ಯಾದೆ ಗುರುಕಾರ್ಯರು ದೇವಪ್ಪ ಬಿ ಪೂಜಾರಿ, ಗುರುಕಾರ್ಯರು ಮಹೇಶ್ ಎನ್ ಅಂಚನ್, ಪ್ರಧಾನ ಕಾರ್ಯಂತರು ಸುಧೀರ್ ಡಿ ಬಂಗೇರ ಸೇರಿನಂಚ ಪದಾಧಿಕಾರಿಗಳು ಈ ಪೊರ್ತೊಡಿತ್ತರು.
ಜೋರು ಮಧುಮೇಹ ಸೀಕರ್ದವರ ಗ್ಯಾಂಗ್ರೀನಾದ ಕಾರ್ ಕಳೆವನ್ನ ಭೂತ ಕಟ್ಟುನಾರು ಕಾಸರಗೋಡು ಜಿಲ್ಲೆ ಪೆರ್ಮುದೆದ ಬಾಬು ಪನ್ಪುನರೆಗೂ ಕುಡ್ಲ ಸೆಂಟ್ರಲ್ ರಾಟರಿ ಸಂಸ್ಥೆ ಹೊಸ ಬದುಕು ಕೊರ್ದು ಮಾನವೀಯತೆ ತೋಜಾತಂಡ ಭೂತ ಕಟ್ಟುನ ಜನಪದ ಆರಾಧನೆ ಮಲ್ಪುನ ಸಮಾಜದ ಕ್ಲೆಗ್ ನಲಿಪುಡುಂದಾಂಡ ಕಾರ್ಬಾರಿ ಅಗತ್ಯ ಅಂಚಿನವಳು ಕಾಸರಗೋಡು ಜಿಲ್ಲೆ ಪೆರ್ಮುದೆ ಗ್ರಾಮದ ಭೂತಕಟ್ಟುನ 53 ವರ್ಷ ಪ್ರಾಯದ ಬಾಬು ಪನ್ಪುನರೆಗೂ ಮಧುಮೇಹ ಸೀಕರ್ದವರ ಇಡತ ಕಾರಿಗೆ ಗ್ಯಾಂಗ್ರೀನ್ ಆದ ಕಾರನೆ ಕತ್ತೆರ್ ಪಾವಡಾತಂಡು ಕಾರ್ ಇಜ್ಜಂದೆ ಬದುಕು ಕಷ್ಟ ಎನ್ನ ಬಾಬು ರಾಟರಿ ದುಂಬುದ ಜಿಲ್ಲಾ ಗವರ್ನರ್ ಪುದರ್ ಪೋಯಿ ಡಾಕ್ಟರ್ ದೇವದಾಸ್ ರೈಕ್ಲಿನ್ ತೂದು ಸಾಯಕ್ಕೆ ಎಂದಿತ್ತರು ಬಾಬೇರ್ನ ಬೇಜಾರ್ದ ಸ್ಥಿತಿಗತಿನ ತೆರಿನ ಡಾಕ್ಟರ್ ರೈ ರಾಟರಿ ಕ್ಲಬ್ ಕುಡ್ಲ ಸೆಂಟ್ರಲ್ದ ಸಮಾಜ ಸೇವಾ ಯೋಜನೆ ದಡಿಟ್ ಸುಮಾರು 2,10,000 ರೂಪಾಯಿ ಕೃತಕ ಕಾರ್ ಮಂಜೂರು ಮಲ್ಪಾದೆರು ಕುಡ್ಲದ ಡಾಕ್ಟರ್ ದೇವದಾಸ್ ರೈಕ್ಲಿನ ಸೌರಭ್ ಕ್ಲಿನಿಕ್ ನಡತಿನ ಕಾರ್ಯಕ್ರಮಟ್ಟು ಬಾಬಣ್ಣಗ ಕೃತಕ ಕಾರ್ ಜೋಡ್ಸಾಯಿರು ರಾಟರಿ ಕಾರಿಂತೆರೆ ವಿಕಾಸ್ ಕೋಟ್ಯ ದುಂಬದ ಗುರ್ಕಾರ್ಯರ್ ಸಂತೋಷ್ ಶೇಟ್ ಮಾಧ್ಯಮ ಸಲಹೆಗಾರರು ಎಂಬಿ ಮಲ್ಯ ಈ ಪೊರ್ತುಡಿತ್ತೇರು ಇತ್ತೆ ಬಾಬು ಒಬ್ಬೆ ಆಧಾರ ಇದ್ದಂದೆ ಸರಿಟ್ ನಡತೊಂದಿತ್ತದು ತನ್ಕ ಪಿರ ಜೀವಕರ್ನ ರಾಟರಿ ಸಂಸ್ಥೆಗೂ ಸುಲ್ಮಿ ಸಂದಾದೆರು ಕಾವಳ ಮೂಡೂರು ಗ್ರಾಮ ಕಾರಿಂಜದ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ನಡತಿನ ಮಹಾಶಿವರಾತ್ರಿದ ವರ್ಷದ ಜಾತ್ರೆಡು ಅಂಗಾರೆ ಮಲ್ಲ ತೀರದ ಉಚ್ಚಯ ಕುಡಮಂದಾಯ ನೇಮ ನಡತಂಡ ಬಂಟ್ವಾಳ ತಾಲೂಕು ಕಾವಳ ಮೂಡೂರು ಗ್ರಾಮ ಕಾರಿಂಜದ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಸಂಕ್ರಾಂತಿದ ಮನದಾನಿ ಶುರುವಾತಿನ ವರ್ಷದ ಜಾತ್ರೆ ಮಹಾಶಿವರಾತ್ರಿದ ಉಚ್ಚಯ ಮಾಯಿ 7 ಪೋಪುನಾನಿ ಫೆಬ್ರವರಿ 13 ಮುಟ್ಟ ನಡತೊಂದುಂಡು ಜಾತ್ರೆದ 5ನೇ ದಿನ ಅಂಗಾರೆ ಮಲ್ಲ ತೀರು ಅಟ್ಟಣೆ ಮಲ್ತದಿತ್ತೇರು ಕಾಂಡೆ ಗುಂಡದ ಬಾಕಿಲದಿತ್ತದು ಭಕ್ತರಿಗ ಶಯನ ಸೇವೆದ ಪ್ರಸಾದ ಪಟ್ಟಿಯರು ಮಧ್ಯಾಹ್ನ ಮಲ್ಲ ತೀರದ ಉಚ್ಚಯ ಬಲ್ಲುಡಿ ಮಾಗಣೆ ಗುತ್ತೊಡ್ದು ಭಂಡಾರ ಬೈದಿನ ಕೊಡಮಂದಾಯ ದೈವದ ನೇಮ ಮಧ್ಯಾಹ್ನದ ಮಾಪೂಜೆ ಮಲ್ಲ ಮಟ್ಟದ ಉಪಪ್ರಸಾದ ನಡೆತಂಡ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ವೀರೇಂದ್ರ ಬಿಯಾಮೀನ್ ಗ್ರಾಮ ಅಣಿಲು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಯನ ಪ್ರಶಾಂತ್ ನಾಯ್ಕ್ ಕೆದಳಿಕೆ ಬಿ ರಾಧಾ ಆಚಾರ್ಯ ಬಾಳ್ತಬೈಲ್ ಧನಲಕ್ಷ್ಮಿ ಮಧ್ವಾ ಪಾರೊಟ್ಟು ಎಂ ಉದಯ್ ನಾಯ್ಕ್ ಮಾಂಗಾಜೆ ಪ್ರೇಮನಾಥ್ ಪಿರಿಯಗುತ್ತು ಜನಾರ್ದನ ಆಚಾರ್ಯ ಬಾಳ್ತಬೈಲ್ ದಯಾನಂದ ಶೆಟ್ಟಿ ಅಮೈ ಬೊಕ್ಕ ಊರ ಪರವೂರ ಬಾರಿ ಜನ ಭಕ್ತರು ಶಿವರಾತ್ರಿದ ಉಚ್ಚೆಯಳು ಪಾಲ್ದೆತ್ತೊಂಡೆರು ಆ ದಿನ ಬುಧವಾರ ರಾತ್ರಿ ಪಾರ್ವತಿ ಪರಮೇಶ್ವರ ದೇವರನ ಭೇಟಿ ನಡೆತೊಂದುಂಡು 7ನೇ ಅಕ್ಕೇರಿದ ದಿನ ಗುರುವಾರ ಬಯ್ಯಗ ದೇವರ ಜಳಕ ಗುಪ್ಪಿದಾಡರೆ ಪೇಲಿ ಚಾಮುಂಡಿ ನೇಮ ದೇವರ ಜಳಕ ಮಾತಾದ ಜಾತ್ರೆದ ಕೊಡಿ ಜಾಪುಂಡು ಗಲಾಟೆ ಇಜ್ಜಂದಿನ ಒಂಜೆ ದೇವಸ್ಥಾನ ಇಜ್ಜಿ ಬಿಜೆಪಿ ಕಾಂಗ್ರೆಸ್ ಪಂಡದ ರಾಜಕೀಯ ಮಲ್ಪಡೆಯಿಂದ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ರವಿಶಂಕರ್ ಶೆಟ್ಟಿ ಬಡಾಜೆ ಗುತ್ತು ಪಂತಿರು ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಜಾತ್ರದ ಸಭಾಲಿಸಿದ 6 ಗುರ್ಕಾರ್ಮ ವಹಿಸಿದ ಪಾತಿರಿಯರು ಬಂಟ್ವಾಳ ತಾಲೂಕು ನರಿಕೊಂಬುದ ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಮಹಾಶಿವರಾತ್ರಿದ ದಿನೋಡ್ದು ಶುರುವಾದ 5ನೇ ದಿನದ ಶಿವರಾತ್ರಿದ ವರ್ಷದ ಜಾತ್ರೆ ನಡೆತೊಂದುಂಡು 3ನೇ ದಿನ ಅಂಗಾರೆ ರಾತ್ರಿ ದೇವರನ ಬಲಿ ಪಲ್ಲಿಂಕಿ ಬಲಿ ಉಚ್ಚಯ ಮಾಪೂಜೆ ಕರಿತೆರು ಸಭಾಲೇಸುಡು ದೇವಸ್ಥಾನದ ಆಡಳಿತ ಸಮಿತಿ ಗುರ್ಕಾರ್ಯರು ಬಿ ರಘುನಾಥ ಸೋಮಯಾಜಿ ಮಾತ್ರೆನ ಎತ್ಕೊಂಡು ಸುರುತ ಪಾತ್ರ ಪಂಡೆರು ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ರವಿಶಂಕರ್ ಶೆಟ್ಟಿ ಗುರ್ಕಾರ್ಮೇಡು ಯಜ್ಞನಾರಾಯಣ ಬೊಕ ವಸಂತಿ ಕಂಡನಿ ಬುಡೆದಿ ಸಭಾಲೇಸುನು ಉದಿಪನ ಮಲ್ತೆರು ಯಜ್ಞನಾರಾಯಣ ಪಾತಿರ್ದು ಭಯ ಭಕ್ತಿ ಶ್ರದ್ಧೆನು ದೇವಸ್ಥಾನ ಜೋಕ್ಲಿಗೆ ಪಣದು ಕೊರ್ಪುಂಡು
ದೇವಸ್ಥಾನ ದುಡ್ಡು ಮಲ್ಪರತ್ ಮನುಷ್ಯತ್ವ ಎಡ್ಡೆ ಚಿಂತನೆ ಕೊರಿಯರೆ ನಮ್ಮ ದೆತೊನರೆ ದೇವಸ್ಥಾನ ಬೋರ್ಡೊಂದು ಪಂಡೆರು. ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಗ ಬೋರ್ಡಾದ ಸೇವೆ ಸಂದಾಯನ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ನಮ್ಮ ಕುಡ್ಲಾ ಚಾನೆಲ್ದ ಕಾರ್ಯಕ್ರಮ ನಡಪಾದ ಕೊರ್ಪುನ ಪ್ರತಿ ಉಪಾಧ್ಯಾಯರಿಗೆ ಮರ್ಯಾದೆ ಸಂದಾಯಿತ ಮಲ್ತೇರು. ಒಂದೊಂದು ಇಲ್ಲಾಗ 5 ಲಕ್ಷ ರೂಪಾಯಿ ಖರ್ಚು ಮಲ್ತದ ರಡ್ಡು ಇಲ್ಲು ಕಟ್ಟಾದಿತ್ತದ ಅವೇನು ರಡ್ಡು ಜನ ಬಡವೇರಿನ ಸಂಸಾರಕ್ಕೆ ಬಿಡ್ದು ಕೊರಿಯರು. ರವಿಶಂಕರ ಶೆಟ್ಟಿ ಬಿಡಾಜಿ ಗುತ್ತು ಗುರ್ಕಾರ್ಮಿದ ಪಾತ್ರ ಪಂಡದು ರಾಜಡು 4 ಸಾವಿರ ದೇವಸ್ಥಾನ ಉಂಡು ಗಲಾಟೆ ಆ ಮುಂದಿನ ಒಂಜೇ ದೇವಸ್ಥಾನ ಇಜ್ಜೆ. ಬಿಜೆಪಿ ದೇವೇರು ಕಾಂಗ್ರೆಸ್ ದೇವೇರಿಂದಿಜ್ಜರು ಪಕ್ಷ ರಾಜಕೀಯ ಮಟ್ಪರೆ ಬಲ್ಲಿ ಸ್ವಂತ ಪ್ರತಿಷ್ಠೆಗಾದ ದೇವಸ್ಥಾನ ಒಪ್ಪರೆ ಬಲ್ಲಿ ಇಂದು ಪಂಡಿರು. ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ದೇವಪ್ಪ ಕುಲ್ಲಾಲ್, ಪ್ರಕಾಶ್ ಕಾರಂತ, ಪ್ರಭಾಕರ್ ಶೆಟ್ಟಿ, ಅಶ್ವಿನ್ ರಾವ್, ಜಗನ್ನಾಥ ಬಂಗೀರ, ಪ್ರಮೋದ್ ಭಟ್, ನವೀನ್ ಗಟ್ಟಿ, ಜಯಶಂಕರ ಬಾಸ್ರಿತಾಯ, ಸುಬ್ರಹ್ಮಣ್ಯ ಭಟ್, ರಾಜ ಬಂಟ್ವಾಳ, ವಿಶ್ವನಾಥ ಬಿ, ಲೋಕನಾಥ ಶೆಟ್ಟಿ ಬಿಸಿ ರೋಡ್, ಸಜಿಪ ಮಾಗಣಿ ತಂತ್ರಿ, ಸುಬ್ರಹ್ಮಣ್ಯ ಭಟ್, ಯಶವಂತ ದಿರಾಜ ಗುತ್ತು, ಗಿರೀಶ್ ಪೆರ್ವ, ದಿವಾಕರ ಇಂಚ ಬೇದ ದೇವಸ್ಥಾನಲಿನ ಪದಾಧಿಕಾರಿಗಳು ಬಿನ್ನಿರಾದ ಪಾಲ್ಗೊಂಡಿರು. ಎಲ್ಲರೂ ನಾವು ಸ್ವಲ್ಪ ಸಮಯವನ್ನು ನಮ್ಮ ಫ್ಯಾಮಿಲಿಗೆ ಒದಗಿಸಿದಾಗ ಆ ಮಕ್ಕಳದ್ದು ಎಜುಕೇಷನ್ ಫಾರ್ ಅರ್ನಿಂಗ್, ಎಜುಕೇಷನ್ ಫಾರ್ ಕಮಾಯಿ ಮಾಡಲಿಕ್ಕೆ ಮಾತ್ರ ಅಲ್ಲ, ಮನುಷ್ಯತ್ವ ಮಾಡುವಂತಹ ವಿದ್ಯೆಗಳನ್ನು ಕಲಿಬೇಕಾದ್ರೆ ದೇವಸ್ಥಾನಗಳು ಬೇಕು. ದೇವಸ್ಥಾನದ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿಕೊಂಡಿರುವಂತಹ ವಿದ್ಯೆಯನ್ನು ಕಲಿಸಲಿಕ್ಕೆ ಈ ಥರ ದೇವಸ್ಥಾನಗಳು ಬೇಕು. ಇನ್ನು ಈ ದೇವೇರನ್ನ ಗಣೇಶ ಸೋಮಾಜಿಯವ್ರನ್ನ ದಿವಂಗತ ಗಣೇಶ ಸೋಮಾಜಿಯವ್ರನ್ನ ವೇದಿಕೆ ಗಣೇಶ ಸೋಮಾಜಿ ಅವಡು ನಾರಾಯಣ ಸೋಮಾಜಿ ರಘುನಾಥ ಸೋಮಾಜಿ ಫ್ಯಾಮಿಲಿ ಎಂಕ್ಲೆಗೆ ದುಂಬುಡುಂಚ ಎನ್ನ ಅಮ್ಮೆರೊಪ್ಪನಾಗಲ್ಲ ಅಕ್ಲೆಗೆ ಎಂಕ್ಲೆಗೆ ಬಾರಿ ಸಂಪರ್ಕದ ದುಂಬುಡು ಮಾಧ್ಯಮದ ಮಿತ್ರರು ಉಳ್ಳೇರು ಅವಳು ನೆಂಚಿನ ಕಾರ್ಯಕ್ರಮಗಳು ಮಾಧ್ಯಮದ ಪ್ರಸಾರ ಏನಾತು ಜನಕ್ಕೆ ಒಂದು ಸ್ಫೂರ್ತಿ ಬರ್ಪುಂಡು ಐದು ಹತ್ರ ಸಮಾಜ ಒಳಿತಾಪುಂಡು. ಒಡಿಪು ಜಿಲ್ಲೆ ಕಟ್ಟಪಾಡಿದ ಶ್ರೀ ವಿಶ್ವನಾಥ ದೇವಸ್ಥಾನಡು ಜಾತ್ರದ ಅಕೇರಿದ ದಿನ ಅಂಗಾರೆ ರಾತ್ರಿ ಕಲ್ಕುಡ ದೈವದ ಕೋಲ ನಡೆತಲು ಉರಪರವರ ಭಕ್ತರು ಈ ಪೊರ್ತೊಡಿತದು ದೈವದ ಇಂಬುನಟ್ಟೊಂಡಿರು. ಕೆಲ್ಲತ್ತ ಮಾರ್ನಾಡ್ದ ಕಲ್ಲ ಶಿಲ್ಪಿ ಶಂಭು ಕಲ್ಕುಡೆರ್ನ ಮಗೆ ಶಿಲ್ಪಿ ಬೀರು ಕಲ್ಕುಡೆ ಕಾರ್ಲದ ಭೈರವರಸುನ ರಾಜುಡು ಗೋಮಟೇಶ್ವರ ಮೂರ್ತಿನ ಕೆತ್ತದ ಅಂಚಿನ ಒಂಜಿ ಮೂರ್ತಿನು ನನ್ನ ಓಲ್ಲ ಕೆತ್ತರೆ ಬಲ್ಲಿಂದ ಅರಸು ಒಂಜಿ ಕಾರು ಬೊಕ್ಕ ಒಂಜಿ ಕೈನ್ ಕಟ್ಪಾಂಡಲ ವೇಣುಡ್ದ ತಿಮ್ಮಣ್ಣ ಜಿಲೆರೆಗು ಪೊರ್ಲುದ ಗೋಮಟೇಶ್ವರ ಮೂರ್ತಿನ ಕೆತ್ತಿನ ಮಾಮಲ್ಲ ಕಾರಣಿಕದಾಯೆ ಕಾರ್ಲದ ಭೈರವರಸಡ ಪಗೆಸ ಸಾಯರೆ ಮಿಗ್ದಿ ಕಾಳಮ್ಮನ ಒಟ್ಟುಗು ವೇಣೂರು ಮಹಲಿಂಗೇಶ್ವರ ದೇವರನ್ನ ಕೆದುಕುಲಾಗಿದ್ದು ಕಾಯಿ ಬುಡ್ದು ಮಾಯಗು ಸಂದದ ಕಲ್ಕುಡ ಕಲ್ಲುಟ್ಟಿ ದೈವಲಾದ ಧರ್ಮ ರಕ್ಷಣೆ ಮಲ್ತೊಂದು ಬೈದ್ಯರು. ಒಡಿಪು ಜಿಲ್ಲೆ ಕಟಪಾಡಿದ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿದ ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ಜಾತ್ರೆದ ಅಕೇರಿದ ದಿನ ಅಂಗಾರೆ ರಾತ್ರಿ ಕಲ್ಕುಡ ದೈವದ ಕೋಲ ಅಟ್ಟಣೆ ಮಲ್ತದಿತ್ತೆರು. ಕಾಂಡೆ ಜಾತ್ರೆದ ಕೊಡಿಜಾದ ಮಧ್ಯಾಹ್ನ ಕೋಲಗು ದೊಂಪ ಮುಹೂರ್ತ ನಡಪಾದ ರಾತ್ರಿ ಭಂಡಾರ ಏರ್ದು ಕಲ್ಕುಡ ಕೋಲ ಕರ್ದಡು ನಡೆತಂಡು. ಊರ ಪರ ಊರ ಭಕ್ತರು ಕಟಪಾಡಿ ವಿಶ್ವನಾಥ ದೇವಸ್ಥಾನದ ಗುರುಕಾರ್ಯರು ಮಹೇಶ್ ಎನ್ ಅಂಚನ್, ಮರ್ಯಾದೆ ಗುರುಕಾರ್ಯರು ದೇವಪ್ಪ ಬಿ ಪೂಜಾರಿ, ಪ್ರಧಾನ ಕಾರ್ಯಂತಿರು ಸುಧೀರ್ ಡಿ ಬಂಗೇರ ಬೊಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಕಲ್ಕುಡ ದೈವದ ಕೋಲ ತೂದು ಇಂಬುನಟ್ಟೊಂಡೆರು.
ತುಳುವೆರ ಕಲಾ ರಿಜಿಸ್ಟರ್ಡ್ ಮಂಗಳೂರು ನೆತ್ತ ತಾಪಕ ಗುರ್ಕಾರ್ದಿ ಗೀತಾ ಲಕ್ಷ್ಮೀಶ್ ಮೇರು ವೀರ ಹಬ್ಬಕ್ಕ ಗೌರವ ಪುರಸ್ಕಾರಕ್ಕೆ ಸಂದಿದರು. ಕರ್ನಾಟಕ ರಾಜ್ಯ ಮಹಾಶಿಕ್ಷಕ ಸಂಘ ಮಂಗಳೂರು ವಿಭಾಗ ಆಯೋಜನೆ ಮಲ್ದಿನ ಹಬ್ಬಕ್ಕ ಐನೂದು ಪ್ರೇರಣದಾಯಿ ಉಪನ್ಯಾಸಲಿನ ಸರಣಿ ಕಾರ್ಯಕ್ರಮದ ಅಂಗವಾದ ಬೇತೆ ಬೇತೆ ಕ್ಷೇತ್ರಡು ಸಾಧನೆ ಮಲ್ದಿನ ಪೊಂಜೋಲೆಗ್ ಈ ಪ್ರಶಸ್ತಿ ಕೊರ್ದು ಮಾನದಿಗೆ ಮಲ್ತಿರು. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ರಿಜಿಸ್ಟರ್ಡ್ ಮಂಗಳೂರು ವಿಭಾಗ ಅಂಚನೆ ವಿವೇಕಾನಂದ ಕಲಾ ವಿಜ್ಞಾನ ಬೊಕ್ಕ ವಾಣಿಜ್ಯ ಮಹಾವಿದ್ಯಾಲಯ ಪುತ್ತೂರು ನೆತ್ತ ಇತಿಹಾಸ ವಿಭಾಗ ಅಂಚನೆ IQAC ಸಹಯೋಗಡು ಹಬ್ಬಕ್ಕ ಆಟ್ ಐನೂದು ರಾಷ್ಟ್ರೀಯ ವಿಚಾರ ಸಂಕಿರಣ ನೆತ್ತ ನೂದೆತ ಸಂಭ್ರಮ ಇಂಚಿಪ್ಪ ಪುತ್ತೂರುದ ನೆಹರು ನಗರದ ವಿವೇಕಾನಂದ ಕಾಲೇಜದ ಸಭಾಂಗಣಡು ಅಟ್ಟಣೆ ಆದಿತ್ತಂಡು. ಈ ಲೇಸಡ್ ಸಾಧಕ ಪೊಂಜೋಲೆಗ್ ತಮ್ಮನದ ಮಾನಾದಿಗೆ ನಡೆತಂಡು. ಸುಮಾರು ಸಾಧಕ ಪೊಂಜೋಲು ತಮ್ಮನದ ಮಾನಾದಿಗೆನು ಪಡೆಯರು. ಐಟ್ ತುಳುವೆರೆ ಕಲಾ ರಿಜಿಸ್ಟರ್ಡ್ ಮಂಗಳೂರು ಸಂಘಟನೆದ ತಾಪಕ ಗುರ್ಕಾರ್ದಿ ಗೀತಾ ಲಕ್ಷ್ಮೀಶರೆಗ್ ವೀರರಾಣಿ ಹಬ್ಬಕ್ಕ ಗೌರವ ಪುರಸ್ಕಾರ ಸಂದಂಡು. ಗೀತಾ ಲಕ್ಷ್ಮೀಶ್ ಮೇರ್ ತುಳು ಕನ್ನಡ ಸಾಹಿತಿ, ತುಳು ಲಿಪಿ ಶಿಕ್ಷಕಿ ಅಂಚನೆ ಸಮಾಜ ಸೇವಕಿಯರು ಸುಮಾರು ಸಂಘ ಸಂಸ್ಥೆಲಿಡು ಬೇಲಬೇನೊಂದುಲ್ಲೆರು. ಮೆರನ ಸಾಮಾಜಿಕ ಕಳಕಳಿ, ಸಂಘಟನಾ ಸಾಮರ್ಥ್ಯ, ನಿಸ್ವಾರ್ಥ ಸೇವಾ ಮನೋಭಾವವನ್ನು ಗುರ್ತ ಮಲ್ತದು ಮೆರೆಗ್ ವೀರರಾಣಿ ಹಬ್ಬಕ್ಕ ಗೌರವ ಪುರಸ್ಕಾರ ಸಂದಿದಂಡು. ಕುಡ್ಲದ ಬಜಾಲ್ ಕಾವು ಬಯಲು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮಹಾಶಿವರಾತ್ರಿದ ಆಚರಣೆ ನಡೆತಂಡು. ಉಳ್ಳಾಲ ನಾಟ್ಯ ನಿಲಯದ ವಿದುಷಿ ಸುನೀತಾ ಜಯಂತ್ ಉಳ್ಳಾಲ್ ಕೂಟದಕಲು ಭರತನಾಟ್ಯ ನಡಪಾದ ಕೊರಿಯರು. ತುಳುನಾಡದ ಮಾತಾ ಶಿವಶಕ್ತಿ ಕ್ಷೇತ್ರಲಿಡು ಮಹಾಶಿವರಾತ್ರಿದ ಆಚರಣೆ ಗಡ್ದಡೆ ನಡೆತಂಡು. ಕುಡ್ಲದ ಬಜಲ್ ಕಾವು ಬಯಲ್ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಡು ಮಹಾಶಿವರಾತ್ರಿದ ಉಚ್ಚೆಯಡು ದೇವಿರೆಗೆ ವಿಶೇಷ ಪೂಜೆ ಸೇರಿದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡು. ಸಾಂಸ್ಕೃತಿಕ ಕಾರ್ಯಕ್ರಮಲ ಅಟ್ಟಣೆ ಆದಿತ್ತಂಡು. ಉಳ್ಳಾಲ ನಾಟ್ಯ ನಿಲಯದ ವಿದುಷಿ ಸುನೀತಾ ಜಯಂತ್ ಉಳ್ಳಾಲ್ ನಿರ್ದೇಶನಡು ಭರತನಾಟ್ಯ ಸೇರಿದ ನಾಟ್ಯ ವೈಭವ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಮೊಕ್ಲೆನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಫೆಬ್ರವರಿ 22 ಕಾಂಡೆ 8 ಗಂಟೆರ್ದು 1 ಗಂಟೆ ಮುಟ ಡಾಕ್ಟರ್ TMA ಪೈ ಹಾಲ್ KMC ಮಣಿಪಾಲ ಮುಲ್ಪ ಅಟ್ಟಣೆ ಆತಂಡ ನೆಕ್ ರಕ್ತ ಕೇಂದ್ರ KMC ಮುಕುಲು ಸಾಕಾರ ಕೊರ್ಪೇರು ಪಣದು ರಚನ್ ಸಾಲ್ಯಾನ್ ಹೆಜಮಾಡಿ ರಾಜ್ಯಾಧ್ಯಕ್ಷರು ಸರ್ವ ಕಾಲೇಜ್ ವಿದ್ಯಾರ್ಥಿ ಶಕ್ತಿ ರಿಜಿಸ್ಟರ್ಡ್ ಕರ್ನಾಟಕ ಮೇರು ಪ್ರಕಟಣೆ ತೆರಿಪಾದರು. ಇಡೆಗ್ ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.